ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಧರ್ಮೇಂದ್ರ ಅವರೇ, ನಾನು ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲೇ ಕೇಳಿದೆ, ಸದ್ಯ ನಡೀತಾ ಇರುವಂತ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಈ ನಿರ್ಭಯ ಕೇಸ್ ಆದ ನಂತರ, ದೆಹಲಿಯಲ್ಲಿ ನಿರ್ಭಯ ಅತ್ಯಾಚಾರ ಪ್ರಕರಣ ಆದ ನಂತರ ಅತ್ಯಾಚಾರದ ಕೇಸನ್ನು ಸ್ಟ್ರಾಂಗ್ ಮಾಡಲಾಯಿತು. ಆ ಹೊತ್ತಲ್ಲಿ ಗವರ್ಮೆಂಟ್ ಇದ್ದಂಥದ್ದು ಅದನ್ನು ಭಾಳಷ್ಟು ಕಠಿಣ ಶಿಕ್ಷೆ ಸಿಗುವಂಥ ಒಂದು ಸೆಕ್ಷನ್ಗಳನ್ನು ಹಾಕುವಂಥ ಕೆಲಸ ಆಯಿತು. ಸೊ ಆ ನಂತರ ಅತ್ಯಾಚಾರ ಕೇಸ್ಗಳನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಖಂಡಿತವಾಗಿ ಸರ್. ನೋಡಿ, ಕಾನೂನು ಏನಿದೆ ಅದು ನಿಜಕ್ಕೂ ಒಳ್ಳೆಯದಕ್ಕೋಸ್ಕರ ಅದನ್ನು ಮಾಡ್ತಾರೆ, ಅನುಷ್ಠಾನಕ್ಕೆ ತರುವ ಪ್ರಯತ್ನ ಆಗುತ್ತೆ. ಆದರೆ ಅದನ್ನೇ ದುರುಪಯೋಗ ಮಾಡಿದಾಗ ಅದರ ಪರಿಣಾಮ ಎಲ್ಲಿವರೆಗೆ ಆಗುತ್ತೆ ಅಂದರೆ, ಪ್ರಾಯಶಃ ನಿರಪರಾಧಿಯೊಬ್ಬ ಅದರೊಳಗೆ ಅನಿವಾರ್ಯವಾಗಿ ಸಿಕ್ಕಿಕೊಳ್ಳುವಂಥ ವ್ಯವಸ್ಥೆ ಆಗುತ್ತೆ. ಈಗ ಪ್ರಾಯಶಃ ನಾನು ಅದನ್ನೇ ಹೇಳಿದ್ದು, ನಮ್ಮ ಡಾಕ್ಟರ್ ಅದನ್ನೇ ಈಗ ನಾವು ಮಾತಾಡ್ತಾ, ಸಹಮತದಲ್ಲಿ ಸೆಕ್ಸ್ ನಡೆದಾಗ ಅನಿವಾರ್ಯ ಕಾರಣದಿಂದ ಇನ್ನೊಬ್ಬ ಅದನ್ನು ನೋಡಿದಾಗ ಅಥವಾ ಇನ್ನೊಂದು ವ್ಯವಸ್ಥೆಯಲ್ಲಿ ಆದಾಗ ಹೆಣ್ಣು ಸಹಜವಾಗಿ ಅವಳ ರಕ್ಷಣೆಗೋಸ್ಕರ ಅದನ್ನು ಅತ್ಯಾಚಾರ ಅಂತ ಡಿಕ್ಲೇರ್ ಮಾಡಿಬಿಡ್ತಾಳೆ. ಆವಾಗ ಏನು ಸಹಮತದಲ್ಲಿ ಬಂದು ಅವನಿಗೆ ಅದು ಅವಶ್ಯಕತೆ ಇಲ್ಲದಿದ್ದರೂ ಒಪ್ಪಿಗೆಯಲ್ಲಿ ಬಂದಾಗ ಸಹ ಇಂಥ ಒಂದು ವ್ಯವಸ್ಥೆಯೊಳಗೆ ಸಿಕ್ಕಾಕೊಳ್ಳುವಾಗ ಅತ್ಯಾಚಾರ, ಆ ಮನುಷ್ಯನ ವ್ಯವಸ್ಥೆ ಹೇಗಾಗ್ಬೋದು? ಅದರೊಳಗೆ ವಿಶೇಷವಾಗಿ ಇವತ್ತು ಧರ್ಮಾಧಾರಿತ ಈ ಏನು ಇದಿದೆ ನೋಡಿ, ಇದು ಕೊನೆಗೆ ಬಂದು ನಿಲ್ಲುವುದು ಅದಕ್ಕೆ. ಈ ಒಂದು ವ್ಯವಸ್ಥೆ ಒಳಗಡೆ ಪುರುಷರನ್ನು ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ಏನಿದೆ ಈ ಮೈತ್ರಿ ಎಂಬ ಹೆಣ್ಮಗಳ ಬಗ್ಗೆ ಅವಳು ಟೋಟಲಿ ಕ್ಯಾರೆಕ್ಟರ್ನ ಚರ್ಚೆ ಮಾಡಿ ಅದ್ರ ಬಗ್ಗೆ ಇರಲಿ. ಮತ್ತು ನಾನು ಹೇಳ್ತೀನಿ, ಇದನ್ನು ಉದ್ದೆ ಎಳೆಯುವ ಪ್ರಯತ್ನ ಮಾಡಬಾರ್ದು, ಎಲ್ಲಿಗೆ ಅದಕ್ಕೊಂದು ಕೊನೆ ಆಡಿಸಿಬಿಡಿ. ಯಾಕೆಂದರೆ ನೋಡಿ, ಆ ದಿವಸ ನಾವು ಕೆಲವು ಚಾನಲ್ಗಳೆಲ್ಲ ನೋಡ್ತೇವೆ. ನಾನು ಪ್ರತಿ ಸಲ ಹೇಳ್ತಾ ಇದ್ದೇನೆ, ಈ ವ್ಯವಸ್ಥೆಯೊಳಗೆ ಚಾನಲ್ಗಳು ಏನು ಇವತ್ತು ಮಾಧ್ಯಮ ಇದೆ, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್, ಇದರ ಪಾತ್ರ ಅತ್ಯಂತ ದೊಡ್ಡದಿರುತ್ತೆ. ಕ್ರೈಮನ್ನು ಅಥವಾ ಈ ಥರದ ಅತ್ಯಾಚಾರಗಳಲ್ಲಿ ಈ ಥರದ ವ್ಯವಸ್ಥೆಗಳನ್ನು ವೈಭವೀಕರಿಸಿ ನಾವು ಚಿತ್ರಣ ಮಾಡ್ತೇವೆ ನೋಡಿ, ಅದು ಇನ್ನೊಂದು ವ್ಯವಸ್ಥೆಗೆ, ಇನ್ನೊಂದು ವ್ಯವಸ್ಥೆಗೆ ದಾರಿ ಮಾಡಿಕೊಡುತ್ತೆ. ಉದಾಹರಣೆಗೆ ನಾನು ಹೇಳ್ತೇನೆ ನೋಡಿ, ನೀವು ಆವಾಗಲೇ ರಾಮದಾಸರ ವಿಚಾರವನ್ನು ತೆಗೆದ್ರಿ, ಮಾಜಿ ವೈದ್ಯಕೀಯ ಶಿಕ್ಷಣ ಸಚಿವರು, ಪ್ರಾಯಶಃ ಅವರ ಜೀವನದಲ್ಲಿ ಇಂಥದೇ ಘಟನೆಗಳು ಆಗಿರ್ಬೋದು, ನನಗೆ ಗೊತ್ತಿಲ್ಲ, ನಾನು ಅದು ಆಗಿರ್ಬೋದು. ಯಾಕೆ ಆ ಥರ ಆಗಿರೋಲಿಕ್ಕಿಲ್ಲ ಎಂಬ ಒಂದು ಚರ್ಚೆ. ನಮ್ಮ ಹಾಲಪ್ಪರು ಅವರು ಸುಸೈಡ್ ಮಾಡಿಕೊಳ್ಳುವಂಥ ಪ್ರಯತ್ನವೂ ಮಾಡಿದರು. ನಮ್ಮ ಹಾಲಪ್ಪರು BJPಯ ಶಾಸಕರಾಗಿದ್ದರು, ಅವರ ಜೀವನದಲ್ಲಿ ಇಂಥದ್ದು. ಯಾಕೆಂದರೆ ಒಬ್ಬ ವ್ಯಕ್ತಿ ಒಂದು ತನ್ನ ವ್ಯಾಪ್ತಿಯನ್ನು ಮೀರಿ ಬೆಳೀತಾ ಇದ್ದೇನೆ ಅಂತ ಹೇಳುವಾಗ ಅವನನ್ನು ಅಲ್ಲಿ ತಡೆಗಟ್ಟಲಿಕ್ಕೆ ವಿರೋಧದಿಂದ ಆ ಥರ ಮಾಡುವಂಥದ್ದು ಇರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಕಾನೂನನ್ನು ನೀವು ತರುವಂಥದ್ದು ಉತ್ತಮ, ಅದನ್ನು ನಾವು ಅಭಿನಂದಿಸೋಣ. ಆದರೆ ಆ ಕಾನೂನನ್ನು ತರುವ ಜೊತೆಗೆ ಆ ಕಾನೂನನ್ನು ದುರುಪಯೋಗ ಮಾಡಿಕೊಂಡ ವ್ಯಕ್ತಿಗೆ ಏನು ಮಾಡಬಹುದು, ಅದನ್ನು ತಡೆಯುವುದು ಹೇಗೆ ಎಂಬುದು ನೋಡಿ. ಮೊದಲೆಲ್ಲ ದಲಿತರ ವಿಚಾರದಲ್ಲಿ ಒಂದು ಸಂಘರ್ಷ ಆದಾಗ ಏನಾದರೂ ಮಾತ್ರ ಇಮಿಡಿಯೇಟ್ಲಿ ಅದನ್ನು ಕೇಸಾಗಿ ಅವನನ್ನು ನಾನ್ ಬೇಲೆಬಲ್ ಅರೆಸ್ಟ್ ಮಾಡ್ತಾಯಿದ್ರು. ಇವತ್ತು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅಂಥದ್ದು ಅನೇಕ ಘಟನೆಗಳು ನಡೆದಾಗ ಅದನ್ನು ತಡೆಯುವ ನಿಟ್ಟಿನಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದರು. ಈಗ ನೋಡಿ, ಅಂಥದಕ್ಕೆಲ್ಲ ತುಂಬ ಅವಕಾಶಗಳು ಕಡಿಮೆ ಆಗಿದೆ. ಎಸ್ ಸರ್, ಬಹುಶಃ ಈ ಕೇಸು ಅಂತಲ್ಲ, ಬಹುಶಃ ನಿರ್ಭಯ ಕೇಸಿನ ನಂತರ ತಾವು ಫೊರೆನ್ಸಿಕ್ ಎಕ್ಸ್ಪರ್ಟ್ ಆಗಿ ಕೆಲಸ ಮಾಡ್ತಾರೆ. ಅಂದರೆ ಇಂಥ ಕೇಸ್ಗಳನ್ನ ದುರುಪಯೋಗ ಪಡಿಸುವಂಥ ಕೆಲಸಗಳಾಗ್ತಾ ಇದೆಯಾ? ಅಂದ್ರೆ ಯಾವ ರೀತಿ ಅಂತ ಹೇಳ್ಬೋದಾ ಸರ್? ಈಗಷ್ಟು ಹೇಳಿದ್ರಲ್ಲ ಅವರು, ಯಾವುದೋ ಕಾರಣಕ್ಕೆ ಸಿಕ್ಕಿ ಬಿದ್ದರೆ ಕನ್ಸೆನ್ಶುವಲ್. ಈಗ ರೇಪ್ ಅನ್ನೋದು ಏನಂತ ಹೇಳಿದ್ರೆ 18 ವರ್ಷ ಕೆಳಗಿದ ವಿಷಯ ಬಿಡುವ, ಅದು ಪಾಕ್ಸೋದಲ್ಲಿ ಬರ್ತದೆ, ಪ್ರಿವೆನ್ಷನ್ ಆಫ್ ಚೈಲ್ಡ್ ಸೆಕ್ಷುವಲ್ ಅಫೆನ್ಸ್ ಆ್ಯಕ್ಟ್ ಅಲ್ಲಿ ಬರ್ತದೆ. 18 ವರ್ಷ ಕೆಳಗೆ, ಯಾಕಂದ್ರೆ ಅವ್ರು ಕನ್ಸೆಂಟ್ ಕೊಡುವ ಅಧಿಕಾರ ಅವರಿಗಿಲ್ಲ. ಈಗ 18 ವರ್ಷ ಮೇಲ್ಪಟ್ಟವರಿಗೆ ಅಗೇನ್ಸ್ಟ್ ಹರ್ ವಿಲ್ ಅಂದರೆ ಅವರು ಒಪ್ಪಿಗೆ, ಕನ್ಸೆಂಟ್, ಇನ್ನೊಂದು ಅಗೇನ್ಸ್ಟ್ ಹರ್ ಕನ್ಸೆಂಟ್, ಇನ್ನೊಂದು ಕನ್ಸೆಂಟ್ ಆಬ್ಟೈನ್ಡ್ ಬೈ ಇದು. ಈಗ ಡ್ರಗ್ಸ್ ಕೊಟ್ಟು, ಈಗ ಡೇಟ್ ರೇಪ್ ಅಂತ ಹೇಳ್ತೀವಿ. ಈಗ ಪಾರ್ಟಿಯಲ್ಲಿ ಹೋಗ್ತಾರೆ, ಈ ಒಂದು ಒಂದು ಮಾತ್ರೆ ಬರ್ತದೆ, ಅದನ್ನು ತಗೊಂಡು ಆ ಮಾತ್ರೆನ ಹಾಕಿದರೆ, ರೂಫಿ ಅಂತ ಒಂದು ಮಾತ್ರೆ ಬರ್ತದೆ, ಅದನ್ನು ಹಾಕಿದರೆ ಆಯಿತು, ನೋ ಇನಿಬಿಷನ್ಸ್, ಕೆಲಸ ಆಗಿಬಿಡ್ತದೆ. ಅದನ್ನು ರೇಪ್ ಅಂತ ಹೇಳ್ಬೋದು. ಅದು ಯಾಕಂದರೆ ಹುಡುಗಿಗೆ ಗೊತ್ತಾಗ್ತದೆ, ಹುಡುಗಿಗೆ ಅವಳಿಗೆ ಸ್ವಲ್ಪ ಸೈಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗಿ ಕೂತಿ 3-4 ದಿವಸ ಮಾತಾಡೋದಿಲ್ಲ ಅವಳು. ಆದರೆ ಯಾರು ಯೂಸ್ ಟು ಇಟ್ ಆಗಿರ್ತಾರೆ ಅವರು ಸ್ಪೆಷಲಿ ಈ ಕೇಸ್ನಲ್ಲಿ ಆಕೆ ಹೇಳ್ತಾ ಇರುವಂತದ್ದು, ನನ್ನ ಇಚ್ಛೆಗೆ ವಿರುದ್ಧವಾಗಿ ಈ ಕೆಲಸ ಅತ್ಯಾಚಾರ ಮಾಡಲಾಯಿತು ನನ್ನ ಮೇಲೆ ಅನ್ನುವಂಥ ದೈಹಿಕ ಸಂಪರ್ಕಕ್ಕೆ ಆತ ಕಾರ್ತಿಕ್ ಗೌಡ ಒತ್ತಾಯ ಮಾಡ್ತಾ ಇದ್ದ. ಸೊ ಆ ಕಾರಣಕ್ಕಾಗಿ, ಆತನ ಮಾನಸಿಕ ಹಿಂಸೆಯ ಕಾರಣಕ್ಕಾಗಿ ಮದುವೆ ಆದೆವು. ಆ ನಂತರ ಆತ ನನ್ನ ಒಪ್ಪಿಗೆ ಇಲ್ಲದೆಯೂ ದೈಹಿಕ ಸಂಪರ್ಕ ಮಾಡಿದ್ದ. ಒಂದು ಸರಿ ಫಸ್ಟ್ ಟೈಮ್ ಇಲ್ಲಿ ಮಂಗಳೂರಲ್ಲಿ ಅಂತ ಅವಳ FIR ಪ್ರಕಾರ. ಆದರೆ ಪುನಃ ಬೆಂಗಳೂರಲ್ಲಿ 4 ಸರಿ ಮಾಡಿದ್ರ ಅಂತ ಹೇಳಿದ್ರಲ್ಲ, ಕ್ಲಬ್ಬಲ್ಲಾಗಿದೆ 4 ಸರಿ ಬೇರೆ ಕಡೆ. ಸೊ ಅದಕ್ಕೆ ಅವಳೇ ಉತ್ತರ ಕೊಡಬೇಕು. ಅದು ಅತ್ಯಾಚಾರ. ಅಂದ್ರೆ ಈಗ ಒಬ್ಬ ಅತ್ಯಾಚಾರ ಪ್ರಕರಣ ಅಥವಾ ಅತ್ಯಾಚಾರಕ್ಕೊಳಗಾದಂತ ಹೆಣ್ಣು ಮಗಳು
2-3 ತಿಂಗಳ ನಂತರ, 1-1.5 ತಿಂಗಳ ನಂತರ ಬಂದರೂ ಕೂಡ ಅದು ಅತ್ಯಾಚಾರ ಆಗಿದೆ ಅಂತ ಕಂಡು ಹಿಡಿಯೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಕಂಡುಹಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮತ್ತೆ ಈ ಕೇಸ್ನಲ್ಲಿ ಯಾಕೆ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರಿ? ಯಾವ ಮೆಡಿಕಲ್ ರಿಪೋರ್ಟ್ ಮೆಡಿಕಲ್ ರಿಪೋರ್ಟ್ ಅವಶ್ಯಕತೆ ಇಲ್ಲ ಅಲ್ಲ, ಅಲ್ಲಿ ಹುಡುಗಿ ಹೇಳಿದ್ದೆ ಫೈನಲ್. ಈಗ ಇದರಲ್ಲಿ ಕಾನೂನಲ್ಲಿ ಏನು ಮಾಡಿದೆ ಅಂದರೆ, ನಮ್ಮ ಸುಪ್ರೀಂ ಕೋರ್ಟ್ ಟೈಮ್ ಆ್ಯಂಡ್ ಅಗೇನ್ ಏನು ಹೇಳೋದಂದ್ರೆ, ಮೆಡಿಕಲ್ ರಿಪೋರ್ಟಿಗೆ ವ್ಯಾಲ್ಯೂವೇ ಇಲ್ಲ. ಇಟ್ ಈಸ್ ಬೇಸಿಕಲಿ ವುಮನ್ ಸ್ಟೇಟ್ಮೆಂಟ್ ಇಸ್ ಗಾಸ್ಪಲ್ ಟ್ರೂತ್. ಅವಳು ಹೇಳಿದ್ದೇ ಕರೆಕ್ಟ್. ಅದಕ್ಕೆ ಹಿಸ್ಟ್ರಿ ಹಸ್ ಗಾಟ್ ಪ್ಯಾರಮೌಂಟ್ ಇಂಪಾರ್ಟೆನ್ಸ್. ಅವಳು ಏನು ಹೇಳ್ತಾಳೆ ಅದ್ರ ಮೇಲೆ ಕೇಸ್. ಅವಳು ಹೇಳಿದ್ದು ಎಷ್ಟು ಸತ್ಯ ಅಂತ ಅದಕ್ಕೆ ಇನ್ವೆಸ್ಟಿಗೇಷನ್. ಅಂದ್ರೆ ಇಲ್ಲಿ ಮೆಡಿಕಲ್ ರಿಪೋರ್ಟ್ನ ಅಗತ್ಯತೆ ಇಲ್ಲ ಅಲ್ಲ. ಈಗ ಮೆಡಿಕಲ್ ರಿಪೋರ್ಟ್ ಖಾಲಿ 1 ವಾರದೊಳಗಾದ್ರೆ ಮಾತ್ರ, ಹೆಚ್ಚಂದ್ರೆ 4 ದಿವಸದಲ್ಲಿ ಸೆಮೆನ್ ಇರ್ಬೋದು. ಸೆಮೆನ್ ಇಲ್ಲ ಅಂದ್ರೆ ಇಲ್ಲಿ ಆಕೆಯನ್ನ ಇದು ವೈದ್ಯಕೀಯ ಅಲ್ಲ, ಅದು ಕ್ರಮ ಬಂದಿದೆ. ಈ ಇಂಪಾರ್ಟೆನ್ಸಿ ಟೆಸ್ಟ್ ಮಾಡ್ತಿದ್ದಾರೆ. ನಮ್ಮ ಯಾರವರು ಸ್ವಾಮಿ ಒಬ್ಬರಿದ್ದಾರೆ, ನಿತ್ಯಾನಂದನಿಗೆ ಕರ್ನಾಟಕ ಪೊಲೀಸ್ ಮ್ಯಾನ್ಯಲ್ ಅಲ್ಲಿ ಇಂಪಾರ್ಟೆನ್ಸಿ ಟೆಸ್ಟ್ ಬೇಕಂತ ಹೇಳಿದೆ. ಆದ ಕಾರಣ ಇಂಪಾರ್ಟೆನ್ಸಿ ಟೆಸ್ಟ್ ಮಾಡ್ತಿದ್ದಾರೆ. ಅರ್ಥ. ಈಗ ನಾಡ್ದು ಇವನನ್ನು ಹಿಡ್ಕೊಂಡು ಹೋದ್ರೆ ಇವನಿಗೂ ಇಂಪಾರ್ಟೆನ್ಸಿ ಟೆಸ್ಟ್ ಮಾಡ್ತಾರೆ. ಯಾರು ಈ ಸದಾನಂದ ಗೌಡ್ರ ಮಗನಿಗೂ. ಅದು ಬೇಕಂತಿಲ್ಲ. ಯಾಕಂದ್ರೆ ಸೆಕ್ಸ್ ಮಾಡ್ಬೇಕು. ಈಗ 375 IPC ಪ್ರಕಾರ ನಿಮಗೆ ಇಂಪಾರ್ಟೆಂಟ್ ಪರ್ಸನ್ ಆಲ್ಸೋ ಕ್ಯಾನ್ ಡೂ ಸೆಕ್ಸ್. ಸೊ ಪೊಲೀಸ್ ಮ್ಯಾನ್ಯಲ್ ಅನ್ನು ಸ್ವಲ್ಪ ತಿದ್ದಬೇಕು ಇದರಲ್ಲಿ. ಈಗ ಪೊಲೀಸ್ ಮ್ಯಾನ್ಯಲ್ ಎಲ್ಲ ಓಲ್ಡ್ ಕಾನೂನು 1860ದು. ಅದನ್ನು ಖಾಲಿ ಅಮೆಂಡ್ಮೆಂಟ್ ಮಾಡ್ತಾ ಬಂದಿದ್ದಾರೆ. ನಮ್ಮ ಕಾನೂನು ಜಾನ್ ಮ್ಯಾಕ್ಲೆ ಮಾಡಿದ ಕಾನೂನು 1860 ಬ್ರಿಟಿಷರ ಕಾನೂನು. ಅದನ್ನು ಅಮೆಂಡ್ಮೆಂಟ್ ಮಾಡ್ತಾ ಬರ್ತಾ ಇದೆ. ಸ್ವಲ್ಪ ಗಲಾಟೆ ಅಲ್ಲಿ ಆದ್ರೆ ಇನ್ನೊಂದು ಅಮೆಂಡ್ಮೆಂಟ್ ಮಾಡ್ತಾರೆ. ಸೊ ಹೀಗಾದ ಕಾರಣ ಇದು ಬಾರಿ ತೊಂದರೆ ಆಗಿದೆ. ಅಂದ್ರೆ ಸರ್, ಇಲ್ಲಿ ಈಕೆ ಏನು ಡಾಕ್ಟರ್ ಮೈತ್ರಿ ಗೌಡ ಮಾಡ್ತಾ ಇರುವಂತ ಆರೋಪ ಏನಿದೆ, ಕಾರ್ತಿಕ್ ಗೌಡನ ಮೇಲೆ ಸ್ಟ್ಯಾಂಡ್ ಆಗುವಂತ ಕೇಸ ಇದು. ಅಂದ್ರೆ ಇದನ್ನ ಗಮನಿಸಿದ್ರೆ ಇಲ್ಲ, ಇದು ಅತ್ಯಾಚಾರ ಮತ್ತು ವಂಚನೆ ಕೇಸ್ನ ಬಗ್ಗೆ ನಿಮಗೆ ಮಾತಾಡೋಕೆ ಸಾಧ್ಯ ಇಲ್ಲ. ಅತ್ಯಾಚಾರ ಕೇಸ್ನ ಬಗ್ಗೆ ಮಾತಾಡೋದಾದ್ರೆ ವಂಚನೆ, ಚೀಟಿಂಗ್ ಅಲ್ಲಿ ದೇರ್ ಇಸ್ ಈವನ್ ಚೀಟಿಂಗ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ದೇ ಶುಡ್ ಬಿ ಸಮ್ ಸಬ್ಸ್ಟೆನ್ಸ್ ಹ್ಯಾಸ್ ಟು ಬಿ ಹ್ಯಾಂಡೆಡ್ ಓವರ್ ಟು ಐದರ್ ಸೈಡ್, ದೆನ್ ಓನ್ಲಿ ಯು ಕ್ಯಾನ್ ಕಾಲ್ ಇಟ್ ಚೀಟಿಂಗ್. ಖಾಲಿ ದೇಹವನ್ನು ಕೊಟ್ಟ ಕಾರಣ ಚೀಟಿಂಗ್ ಆಗುದಿಲ್ಲ ಅದು. ಇದೀಗ ಇನ್ನೊಂದು ವಿಷಯ ಉಂಟು. ಇದರಲ್ಲಿ 7 ಕ್ಲಾಸ್ ಉಂಟು. ಸೆಕ್ಷನ್ 375 IPC ಅಲ್ಲಿ ಅಗೇನ್ಸ್ಟ್ ಹರ್ ವಿಲ್, ವಿತೌಟ್ ಹರ್ ಕನ್ಸೆಂಟ್ ಆಬ್ಟೈನ್ಡ್ ಬೈ ಇದು ಇನ್ನು ನಮ್ಮ ಪ್ರೀತಿ ಮಾಡೋರನ್ನ ಅವ್ರ ಮೇಲೆ ಪಿಸ್ತೂಲ್ ಇಟ್ಟು ಅದಿಟ್ಟು ಫೋರ್ಸಿಬ್ಲಿ ಕೋಯೇಷನ್ ಮಾಡಿ ಕನ್ಸೆಂಟ್ ತಗೊಳ್ಳೋದು, ಅದೊಂದು. ಇನ್ನೊಂದು ಕ್ಲಾಸ್ 4, ವೆನ್ ದಟ್ ವುಮನ್ ಥಿಂಕ್ಸ್ ದಟ್ ಹಿ ಈಸ್ ಅ ಹಸ್ಬೆಂಡ್, ದೆನ್ ಶಿ ಗಿವ್ಸ್ ಕನ್ಸೆಂಟ್. ಅದು ಇದರೊಳಗೆ ಬರುವುದಿಲ್ಲ. ಇನ್ನೊಂದು 5th, ಅನ್ಸೌಂಡ್ನೆಸ್, ಅಂದ್ರೆ ಅವಳಿಗೆ ಹುಷಾರಿಲ್ಲ. ಈಗ ಮಾನಸಿಕ ಮೆಂಟಲಿ ಚಾಲೆಂಜ್ ಪೀಪಲ್ ಇರ್ತಾರೆ, ಅವರು ಇದು ಕೊಟ್ರೆ ಅದು ಬರುದಿಲ್ಲ. ಇನ್ನೊಂದು ಹುಡುಗಿ 18 ವರ್ಷ ಕೆಳಗೆ ಇದ್ರೆ ಕನ್ಸೆಂಟ್ ಕೊಟ್ರೆ ಅದು ರೇಪೆ. ಕನ್ಸೆನ್ಶುವಲ್ ಸೆಕ್ಷುವಲ್ ಇಂಟರ್ಕೋರ್ಸ್ ವಿದಿನ್ ಲೆಸ್ ದೆನ್ 18 years ಇಸ್ ರೇಪ್. ಯಾಕಂದ್ರೆ ಅಲ್ಲಿ ಈ ಸೆಕ್ಷನ್ ಬರುದಿಲ್ಲ, ಅಲ್ಲಿ ಪಾಕ್ಸ್ಕೋ ಬರ್ತದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಇದೆಲ್ಲ ಇದ್ದು ಇದರಲ್ಲಿ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು. ಆದ್ರೆ ಪಾಕ್ಸ್ದಲ್ಲಿ ಕಂಪ್ಲೇಂಟ್ ಸುಳ್ಳು ಅಂತ ಆದ್ರೆ ಇದುಂಟು, ಫೈನ್ ಉಂಟು. ಇಲ್ಲಿ ಫೈನ್ ಇಲ್ಲ, ಇಲ್ಲಿ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು. ಸೊ ಚಾಸ್ಟಿಟಿ ಆಫ್ ವುಮೆನ್ ಬರುದಿಲ್ಲ. ಮೈತ್ರಿ ಹಾಗಿದ್ದಾಳೆ, ಮೈತ್ರಿ ಹೀಗಿದ್ದಾಳೆ, ಅದು ಬರುದಿಲ್ಲ. ಮೈತ್ರಿ ಕ್ಯಾನ್ ಬಿ ಎನಿಥಿಂಗ್. ನಾವು ಹೆಂಗಸಿಗೆ ರೆಸ್ಪೆಕ್ಟ್ ಕೊಡ್ಲೇಬೇಕು. ಖಂಡಿತ. ಅವಳ ಚಾಸ್ಟಿಟಿ, ಅವಳು ಅದು ಇದ್ದಂತೆ ಯಾವ ವಿಷಯ ಎತ್ತಲಿಕ್ಕೆ ಬರುದಿಲ್ಲ. ಓನ್ಲಿ ವುಮನ್ ವಿ ಹ್ಯಾವ್ ಟು ರೆಸ್ಪೆಕ್ಟ್. ಎಸ್ ಸರ್, ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಚಿಕ್ಕಮಗಳೂರಿಂದ ಮಾಡ್ತೀನಿ ಸರ್. ಎಸ್ ಸರ್, ತಮ್ಮ ಹೆಸರು ತಿಳ್ಕೊಳ್ಬೋದಾ ನಾನು? ಖಂಡಿತ. ಹೇಳಿ, ತಮ್ಮ ಹೆಸರು ಹೇಳಿ. ಮಹೇಶ್ವರಪ್ಪ. ಮಹೇಶ್ವರಪ್ಪ ಅವರೇ, ಏನ್ ಹೇಳ್ತೀರಿ? ಇಡೀ ವಾರದ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ ತಾವು ಕೂಡ. ಏನ್ ಹೇಳ್ತೀರಿ ಈ ಘಟನೆಯ ಬಗ್ಗೆ? ತಮ್ಮ ಅಭಿಪ್ರಾಯ ಏನು? ನಾನು ಹೇಳೋದಿಷ್ಟೇ, ಈಗಾಗಲೇ ಪೊಲೀಸು ತನ್ನ ಕ್ರಮವನ್ನು ಕೈಗೊಳ್ತಾ ಇದೆ. ಕಂಪ್ಲೇಂಟ್ ಮಾಡಿದ್ದಾರೆ. ಹಲೋ, ಕಂಪ್ಲೇಂಟ್ ಮಾಡಿದ್ದಾರೆ ಅವರು. ಹಲೋ, ಮುಂದುವರಿಸಿ, ತಾವು ಮಾತಾಡಿ. ಕಂಪ್ಲೇಂಟ್ ಮಾಡಿದ್ದಾರೆ ಅವರು. ಮೈತ್ರಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಕಾನೂನು ಅದ್ರ ಪ್ರಕಾರ ಕ್ರಮ ತಗೊಳುತ್ತೆ. ಡಿಸ್ಕಷನ್ ಯಾಕೆ ಇಷ್ಟೊಂದು ಮಾಡ್ಬೇಕು? ವೈಡ್ ಪಬ್ಲಿಸಿಟಿ ಕೊಡ್ಬೇಕಾ ಇಂಥ ಪ್ರಕರಣಗಳಿಗೆ? ಇಂಥ ಪ್ರಕರಣಗಳು ನನಗೆ ತಿಳಿದ ಮಟ್ಟಿಗೆ ತಾವು ಇಷ್ಟೊಂದು ಪಬ್ಲಿಸಿಟಿ ಕೊಡ್ತಕ್ಕಂಥದ್ದು, ಎಲ್ಲಾ ಚಾನೆಲ್ ಕರೀತಕ್ಕಂಥದ್ದು, ಹೇಳ್ತಕ್ಕಂಥದ್ದು, ಅದಷ್ಟೊಂದು ಒಳ್ಳೇದು ಅಂತ ಅನ್ಸಲ್ಲ. ಎಸ್,
ಓಕೆ ಮಹೇಶ್ವರಪ್ಪ ಅವರು ಧನ್ಯವಾದಗಳು. ಎಸ್ ಸರ್, ನಾನು ಅದನ್ನೇ ಕೇಳಬೇಕು ನಿಮ್ಮಲ್ಲಿ. ಬಹುಶಃ ಅತ್ಯಾಚಾರದ ಸಂತ್ರಸ್ತೆಯರು ನಮ್ಮ ಟಿವಿ ಸ್ಟುಡಿಯೋದಲ್ಲಿ ಮುಖಕ್ಕೆ ಹೀಗೆ ಸ್ಕಾರ್ಪ್ ಎಲ್ಲ ಕಟ್ಟಿಕೊಂಡು ಬಂದು ಕೂತ್ಕೊಳ್ತಾರೆ. ಬಹುಶಃ ಕಂಪ್ಲೇಂಟ್ ಕೊಡೋದಕ್ಕಿಂತ ಮೊದಲು ಟಿವಿ ಸ್ಟುಡಿಯೋಗಳಿಗೆ ಬರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಸೊ ಸಾಧ್ಯ ಇದೆಯಾ ಒಬ್ಬಳು ಅತ್ಯಾಚಾರ ಸಂತ್ರಸ್ತೆ, ಮಾನಸಿಕವಾಗಿ ಖಿನ್ನತೆಗೊಳಗಾಗಿರುವಂಥ ಒಬ್ಬಳು ಅತ್ಯಾಚಾರ ಸಂತ್ರಸ್ತೆ ಬಂದು ಈ ರೀತಿ ಮಾತಾಡೋದಕ್ಕೆ ಸಾಧ್ಯ ಇದೆ? ನಗ್ತಾ ಮಾತಾಡೋದಕ್ಕೆ ಸಾಧ್ಯ ಇದೆ? ನಗ್ತಾ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮುಖಕ್ಕೆ ಮುಚ್ಚಿ ಬರ್ಬೋದು. ನೀವು ತುಂಬಾ ಕಡೆ ನೋಡಿದಿರಿ. ಎಸ್. ಬಟ್ ಎದುರಿಗೆ ಬಂದು ನಗಾಡ್ತಾ ಅಳುವುದು ಅದೆಲ್ಲ ಸಾಧ್ಯನೇ ಇಲ್ಲ. ಅಂದ್ರೆ ಅವರ ಮಾನಸಿಕವಾಗಿ ಆ ಸ್ಥಿತಿ ಇರೋದಿಲ್ಲ, ಖಂಡಿತ ಇರೋದಿಲ್ಲ. ಅಲ್ಲ ಸರ್, ಇನ್ನೊಂದು ಅಳ್ತಾಳೆ ಅಂದ್ರೆ ಅವರು ಚಲನಚಿತ್ರದಲ್ಲಿ ಆಕ್ಟ್ ಮಾಡೋ ಕಲಾವಿದೆ, ಅಳುವುದೊಂದು ಮಾಮೂಲಿ ಆಗಿಬಿಟ್ಟಿದೆ ಅವರಿಗೆ. ಸಹಜವಾಗಿ ಅಳ್ತಾರೆ ಅವರು. ನಾನು ಪಾತ್ರದಲ್ಲಿ ಅಳುವ ಪಾತ್ರ ಇದೆ, ಇದನ್ನು ನೈಜವಾಗಿ ಸಹ ಇದನ್ನು ಅಳುವಂಥ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಎಸ್ ಧರ್ಮೇಂದ್ರ ಅವರೇ, ಅಂದ್ರೆ ಇಲ್ಲಿ ಈ ವಿಚಾರದಲ್ಲಿ ಕಾರ್ತಿಕ್ ಆಕೆಯ ಜೊತೆಗೆ ಓಡಾಡಿದ್ದಾನೆ ಅಥವಾ ಅದಕ್ಕೆ ಬೇಕಾದಂತ ಪ್ರೂಫ್ ಅನ್ನ ಹುಡುಗಿ ಒದಗಿಸ್ತಾ ಇದೆ. ಸರ್, ನಾನು ಫೋಟೋ ಇದೆ ಮತ್ತೆ ಫೋನಿನ ಸಂಭಾಷಣೆ ಇದೆ. ಅಂದ್ರೆ ನಂಬಿಸಿ ಮೋಸ ಮಾಡಿರುವಂತ ಒಂದು ಸಾಧ್ಯತೆಗಳಿದೆ. ಸರ್, ನಾನು ಎರಡು ವಿಚಾರಗಳನ್ನ ಈ ವಿಷಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು, ನಾನು ಆವಾಗ ತಿಳಿಸಿದಾಗೇನೆ ರಾಜಕೀಯ ವ್ಯವಸ್ಥೆಗೋಸ್ಕರ, ಯಾಕೆಂದ್ರೆ ಇವತ್ತು ಸದಾನಂದ ಗೌಡರು ಬೆಳೆದು ಅವರ ವ್ಯಾಪ್ತಿ ಮೀರಿ ಬೆಳೆದು ಹೆಸರು ಮಾಡ್ತಾ ಇದ್ದಾರೆ. ಏನೋ ಒಂದು ಕಾರಣ, ಆ ತರದ ಭಾವನೆಗಳು ಇರಬಹುದು. ಸದಾನಂದ ಗೌಡ್ರನ್ನ ಮುಟ್ಟಕ್ಕಾಗ್ತಾ ಇಲ್ಲ. ಮುಂದುವರಿಸಿ, ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ ನಮಸ್ತೆ, ತಮ್ಮ ಹೆಸರು ಹೇಳಿ ಮೇಡಮ್. ಹಲೋ, ತಮ್ಮ ಹೆಸರು ಹೇಳಿ. ಸುಜಾತ ಅಂತ ಹೇಳಿ. ಸುಜಾತ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಮಂಗಳೂರಿಂದ ಸರ್. ಎಸ್, ಮಾತಾಡಿ ಸುಜಾತ ಅವ್ರೆ, ಏನ್ ಹೇಳ್ತೀರಿ? ಅಲ್ಲ ಸರ್, ಅದು ನೋಡಿದ್ರೆ ಅವರು ಸುಳ್ಳು ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಹುಡುಗಿ. ಬಟ್ ಈ ತರ ಎಲ್ಲ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಸರ್. ಅದೆಲ್ಲ ಫುಲ್ ನಾನು ಟಿವಿ ಎಲ್ಲಾ ಚಾನಲ್ ನೋಡಿದ್ದೇನೆ. ಅವರು ತುಂಬಾ ಚೀಟಿಂಗ್ ಮಾಡ್ತಾ ಇದಾರೆ ಅನ್ಸುತ್ತೆ. ಆದ್ರೆ ಬೇರೆ ಹೆಣ್ಮಕ್ಳಿಗೂ ಕೆಟ್ಟ ಹೆಸರು ಬರುತ್ತೆ ಅಂತ ಅನ್ಸುತ್ತೆ ಸರ್. ಇಷ್ಟೊಂದು ಅವರಿಗೆಲ್ಲ ಅಷ್ಟೊಂದು ಪಬ್ಲಿಸಿಟಿ ಕೊಡೋದು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ ಸರ್. ಓಕೆ ಸುಜಾತ ಅವರೇ, ಧನ್ಯವಾದಗಳು. ಎಸ್ ಧರ್ಮೇಂದ್ರ ಅವರು, ನಾನು ಅದನ್ನೇ ಹೇಳಿದಾಗೇನೆ ಎರಡು ರೀಸನ್ ಅಂತ ಹೇಳ್ಬೋದು. ಒಂದು, ಈ ಥರದ್ದು ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬಿಡೋಣ ಅಂತ. ಇನ್ನೊಂದು, ದಿನ ಬೆಳಗಾಗೋದ್ರೊಳಗೆ ಒಂದು ಹೆಸರು ಮಾಡಬೇಕು. ಯಾವ ರೀತಿಯಲ್ಲಿ ಈ ಥರದಲ್ಲಿ ಮಾಧ್ಯಮ ಹೇಗೂ ಇದೆ ಇವತ್ತಿನ. ಧರ್ಮೇಂದ್ರ, ನನಗೆ ಇಲ್ಲಿ ಒಂದು ಚಿಕ್ಕ ಸಂಶಯ ಇದೆ. ಅಂದ್ರೆ ಆ ಹುಡುಗಿ ಮೈತ್ರಿಯ ಗೌಡ ಮಾಡ್ತಾ ಇರುವಂತ ಆರೋಪ ಆಗಿರ್ಬೋದು, ಕಾರ್ತಿಕ್ ಗೌಡ ಆಕೆಯ ಜೊತೆ ಒಡನಾಟ ಇಟ್ಟುಕೊಂಡದ್ದಾಗಿರ್ಬೋದು, ಸದಾನಂದ ಗೌಡ್ರನ್ನ ಬಿಟ್ಟು ಮಾತಾಡಿ, ಸದಾನಂದ ಗೌಡ ರಾಜಕೀಯವನ್ನು ಬಿಟ್ಟು ಮಾತಾಡಿ, ಆ ಹುಡುಗ ಮತ್ತು ಹುಡುಗಿಯ ಜೊತೆಗೆ ಸಂಬಂಧ ಇರಬಾರ್ದು ಅಂತ ಇದೆಯಾ? ಅಲ್ಲ, ನಾನು ಅದನ್ನಕ್ಕೆ ಹೇಳಕ್ಕೆ ಇಚ್ಛೆ ಇಷ್ಟಪಟ್ಟದ್ದು ಏನಾಗಿದೆ, ಒಂದು ದಿನ ಬೆಳಗಾಗೋದ್ರೊಳಗೆ ಹೆಸರು ಮಾಡಬೇಕು. ಯಾವ ರೀತಿಯಲ್ಲಾದರೂ ಸರಿಯೇ. ಅದಕ್ಕೆ ಏನಾಗುತ್ತೆ, ಇವತ್ತು ಮೀಡಿಯಾವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ನಾನು ಕೇಳ್ತಾ ಇದ್ದೇನೆ, ನಾವು ಅನೇಕ NGOಗಳು ಅಥವಾ ಬೇರೆ ಬೇರೆ ನಮ್ಮ ಜೊತೆಲಿ ಹೆಣ್ಣುಮಕ್ಕಳು ಕೆಲಸ ಮಾಡ್ತಾರೆ, ಅಥವಾ ನಾವು ಹೆಣ್ಣುಮಕ್ಕಳ ಜೊತೆಲಿ ಓಡಾಡ್ತಾ ಇರ್ತೇವೆ. ಹಾಗಂತ ಹೇಳಿಬಿಟ್ಟು ಎಲ್ಲರನ್ನ ಆ ಥರದಕ್ಕೆ ಬಳಸ್ಕೊಂಡಿದ್ದೇವೆ ಅಂತ ಅರ್ಥ ಆಗುತ್ತಾ? ಹಾಗಾದ್ರೆ ಉತ್ತಮ ಬಾಂಧವ್ಯಗಳೇ ಇಲ್ವಾ ಮನುಷ್ಯನಲ್ಲಿ? ಅದಕ್ಕೆ ನಾನು ಆವಾಗಲೇ ಹೇಳಿದ್ದೆ ನಿಮಗೆ. ಅಂದ್ರೆ ಫೋನ್ ನ ಸಂಭಾಷಣೆಗಳು ಕೆಲ ಸತ್ಯಗಳನ್ನು ಬಯಲು ಮಾಡ್ತಾ ಇದ್ದಾರೆ. ಖಂಡಿತ. ಆ ಹುಡುಗ ಮಾತಾಡುವಂತದ್ದು ಐ ಲವ್ ಯು ಅಂತ ಹೇಳ್ತಾ ಇರುವಂತದ್ದು ಆ ಹುಡುಗಿಗೆ ಸರಿ, ಇದೆಲ್ಲ ಬೇರೆ ಕತೆ ಹೇಳ್ತಾ ಇದ್ದಾವೆ. ಅಂದ್ರೆ ಸಂಪರ್ಕ ಇದ್ದಂತದ್ದು ಹೌದೋ ಅಲ್ವಾ ಅನ್ನೋ ಅಲ್ಲ ಪ್ರಶ್ನೆ ಏನಾಗುತ್ತೆ ಇಲ್ಲಿ. ನಾನು ಅವಾಗ ಡಾಕ್ಟರ್ ಹೇಳಿದಾಗೇನೆ ಪ್ರಾಯಶಃ ಇದಕ್ಕೆ ಉತ್ತರವನ್ನ ನಾವು ಇನ್ವೆಸ್ಟಿಗೇಷನ್ ನಂತರವೇ ನಾವು ಹೇಳಕ್ಕೆ ಬರುತ್ತೆ ವಿನಃ ಅದ್ರ ಮುಂಚೆ ನಾನು ಖಂಡಿತವಾಗಿ ಹೇಳಕ್ಕೆ ನಂಗೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ನಾನು ಹೇಳಬಾರ್ದು. ಆದರೆ ವಿಚಾರ ಏನಾಗುತ್ತೆ, ಈ ಒಂದು ಸೋಷಲ್ ಮೆಂಟಾಲಿಟಿ ಇರುವಂಥ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ವ್ಯವಸ್ಥೆ ಒಳಗಡೆ ಹೋಗ್ತಾ ಇದ್ದೇವೆ. ಪ್ರಾಯಶಃ ಮೊದಲು ನಾನು ಅನೇಕ ಇದರಲ್ಲಿ ಹೇಳಿದ್ದೇನೆ, ಮೊದಲು ಹೆಣ್ಣುಮಕ್ಕಳನ್ನು ಬೆಳೆಸ್ಕೊಂಡ ರೀತಿ, ಗಂಡು ಮಕ್ಕಳನ್ನು ಬೆಳೆಸ್ಕೊಂಡ ರೀತಿ, ಸೊಸೈಟಿಯಲ್ಲಿ ನಾವು ಸಣ್ಣದಿರುವಾಗ ಒಂದು ಹೆಣ್ಮಗ ಹತ್ರ ಮಾತಾಡಲಿಕ್ಕೆ ನಾವು ಹೆದರ್ಕೊಳ್ಳುವಂಥದ್ದು ವ್ಯವಸ್ಥೆ, ಇದೆಲ್ಲವನ್ನು ಇವತ್ತು ಮೀರಿ ನಿಂತಾಗ ಇಂಥದಕ್ಕೆಲ್ಲ ನಾವು ಒಂದು ದಾರಿಯನ್ನು ಮಾಡಿಕೊಂಡಿದ್ದೇವೋ ಏನಪ್ಪ ಅನಿಸ್ತದೆ. ಯಾಕೆಂದರೆ ಮೊದಲು ಇರಲಿಲ್ಲ ಅಂತಲ್ಲ, ಇತ್ತು, ಆದರೆ ಈ ಥರದಲ್ಲಿ ಇರಲಿಲ್ಲ. ಇತ್ತು ಹೆಣ್ಮಗಳೇ ಬಂದು ನನ್ನ ಮೇಲೆ ಅತ್ಯಾಚಾರ ಆಗಿದೆ, ಸುಳ್ಳು ಆರೋಪಗಳನ್ನು ಮಾಡುವಂಥ, ಸುಳ್ಳು ಆರೋಪ ಅಂತ ನಿಜ ಆರೋಪ ಅಂತ ಮಾಡಬಾರ್ದಾಗಾದ್ರೆ ಅಲ್ಲ. ನಾನು ಹೇಳ್ತಾ ಇರೋದು ಏನಾಗುತ್ತೆ, ಈಗ ನೀವು ಅವಾಗಲೇ ಕೇಳಿದಿರಿ, ಒಬ್ಬಳು ಹೆಣ್ಣುಮಗಳು ಬಂದು ಮೀಡಿಯಾದ ಎದುರುಗಡೆ ನಗಡ್ಕೊಂಡು ಮಾತಾಡಿಕೊಂಡು ಈ ಥರ ಮಾಡುವಾಗ ಅದರೊಳಗೆ ಸತ್ಯಾಂಶಗಳು ಎಲ್ಲಿ ಹುಡುಕಕ್ಕೆ ಬರುತ್ತೆ ಹೇಳಿ? ಒಂದು ಹೆಣ್ಣುಮಗಳು ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳ್ಬಿಟ್ಟು ಅವಳಾಗಿ ಒಪ್ಪಿಕೊಂಡು ಸೊಸೈಟಿ ಎದುರು ಬರೋ ಅವಳ ಭವಿಷ್ಯತ್ತಿನ ಬಗ್ಗೆ ಆಕೆಯ ಭವಿಷ್ಯದ ಕಾರಣಕ್ಕಾಗಿ ಆಕೆ ಅತ್ಯಾಚಾರದ ಕತೆ ಕಟ್ತಾ ಇರುವುದಕ್ಕೂ ಸಾಧ್ಯತೆ ಇದೆ. ಅಂದ್ರೆ ಕಾರ್ತಿಕ್ ಗೌಡ ಸಿಕ್ಕೇ ಬಿಡ್ತಾನೆ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಅತ್ಯಾಚಾರ ಪ್ರಾಯಶಃ ಇರಲೂಬಹುದು. ನಾನು ಅದ್ರ ಬಗ್ಗೆ ಡೆಫಿನೇಷನ್ ಕೊಡಕ್ಕೆ ನನಗೆ, ಯಾಕೆಂದ್ರೆ ವಿವರಣೆ ಕೊಡಕ್ಕೆ ನನಗೆ ಕಷ್ಟ ಆಗುತ್ತೆ. ಆದರೆ ಒಂದಂತೂ ಸತ್ಯ, ಈಗ ಆ ಹೆಣ್ಣುಮಗಳು ಹೇಳಿದಾಗೇನೆ, ಅವರು ಹೇಳಿದಾಗೇನೆ ಇದರಿಂದಾಗಿ ಎಲ್ಲಾ ಹೆಣ್ಣು ಮಕ್ಕಳ ಬಗ್ಗೆನೇ ಜನರು ತಪ್ಪು ತಿಳ್ಕೊಳ್ಳೋದು. ಅಂದ್ರೆ ನಾನು ಆ ಒಂದು ಪಾಸಿಬಿಲಿಟಿಯನ್ನು ಹೇಳಿದೆ. ಆಕೆಯ ಮೇಲೆ ಅತ್ಯಾಚಾರ ಆಗಿದೋ ಸಹಮತದ ಒಂದು ಸಂಪರ್ಕವೋ ಗೊತ್ತಿಲ್ಲ, ಆದ್ರೆ ನನಗೆ ಕಾರ್ತಿಕ್ ಗೌಡ ಸಿಗ್ತಾನೆ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಈ ರೀತಿ ಹೇಳಬಹುದಾ? ನಾನು ಅದಕ್ಕಿಂತ ಮೊದಲು ಇವರು ಹೇಳಿದ್ರು
ಹುಡುಗಿಯರು ಬರಬಾರ್ದು ಹೊರಗೆ ಅಂತ ಅಲ್ಲ, ಹುಡುಗಿಯರು ಬರಬೇಕು. ದೇ ಹ್ಯಾವ್ ಟು ಕಂಪ್ಲೇಂಟ್. ಇಲ್ಲ ಹುಡುಗಿಯರು ಬರಬಾರ್ದಂತಲ್ಲ ಸರ್. ಯಾವುದಾದ್ರೂ ಒಂದು ಹೆಣ್ಮಗಳು ನೇರವಾಗಿ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ನಗಡ್ಕೊಂಡು ಹೇಳುವಂಥದ್ದು ಇದ್ರೆ ನಗಡ್ಕೊಂಡು ಹೇಳುದಲ್ಲ, ಅಲ್ಲ ನಗಡ್ಕೊಂಡು ಹೇಳೋದು ತಪ್ಪು. ಅದಕ್ಕೆ ಹೇಳಿ ನಾವು ಮಿಸ್ಯೂಸ್ ಅಬ್ಯೂಸ್ ಆಗುದಂತೆ ಉತ್ತರ ಹೇಳಿದ ಅದಕ್ಕೆ ನಮ್ಮದು ಒಂದು ಕಳಕಳಿ ಏನಂತ ಹೇಳಿದ್ರೆ, ಇಲ್ಲಿ ಇದನ್ನು ಮಿಸ್ಯೂಸ್ ಮಾಡಿ 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 ಇದು ಡೌರಿ ಹ್ಯಾರಸ್ಮೆಂಟ್ ಕೇಸ್ ಆಗಿ ಆಗ್ತದೆ. ಈಗ ಡೌರಿ ಹ್ಯಾರಸ್ಮೆಂಟ್ ಅಲ್ಲಿ ಏನಾಗಿದೆ, ಅದೇ ತರ ಇದು ಈ ಕೇಸ್ ಆಗ್ತದಂತ ನನಗೊಂದು ಹೆದರಿಕೆ. ಸ್ಪೆಷಲ್ ನಾನು ಅಲ್ಲಿ ಒಂದು ವಿಚಾರ ಕೇಳಿದೆ ಅವರಲ್ಲಿ, ನಾನು ನಿಮ್ಮಲ್ಲಿ ಕೇಳಬೇಕು. ಅಂದ್ರೆ ಇಲ್ಲಿ ಹುಡುಗಿ ಮೈತ್ರಿಯ ಗೌಡ ಏನಿದ್ದಾರೆ ಅವರು ಕಾರ್ತಿಕ್ ಗೌಡ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಇದನ್ನ ಈ ಪಾಸಿಟಿವಿಟೀಸ್ ಅಲ್ಲಿ ತಗೊಳ್ಬಹುದಾ ಅಂತ. ಅಂದ್ರೆ ಕಾರ್ತಿಕ್ ನನ್ನ ಕೈ ಬಿಟ್ಟು ಹೋಗ್ತಾ ಇದ್ದಾನೆ, ಆಕೆಯ ಮನೆಯವರು ಆತನಿಗೆ ಬೇರೆ ಮದುವೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಅತ್ಯಾಚಾರದ ಹೆಸರನ್ನ ಹೇಳಿದ್ರೆ ಕಾರ್ತಿಕ್ ನನಗೆ ಸಿಗುವಂತ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕಾಗಿ ನಾನು ಈ ಆರೋಪವನ್ನು ಮಾಡ್ತಾ ಇದ್ದೇನೆ. ಅಲ್ಲ, ಆರೋಪದಲ್ಲಿ ಎಷ್ಟು ಸತ್ಯ ನಮ್ಗೆ ಗೊತ್ತಿಲ್ಲ, ಆದ್ರೆ ಈ ಆರೋಪ ಮಾಡಿದ್ರಿಂದ ಖಂಡಿತ ಕಾರ್ತಿಕುವುದಿಲ್ಲ. ಯಾಕಂದ್ರೆ ಇದು ಕೇಸ್ ಆಕ್ಚುಲಿ ಫ್ಯಾಮಿಲಿ ಕೋರ್ಟಿಗೆ ಹೋಗ್ಬೇಕಿತ್ತು. ಮದುವೆ ಆಗಿದೆ ಅಂತ ಹೇಳಿದ ಕಾರಣ ಇದು ಪೊಲೀಸ್ ಸ್ಟೇಷನ್ ಹೋಗುವ ಅವಶ್ಯಕತೆನೇ ಇಲ್ಲ. ಇದಕ್ಕೆ ಫ್ಯಾಮಿಲಿ ಕೋರ್ಟಿಗೆ ಹೋಗಿ ಅಲ್ಲಿ ಸೆಟಲ್ ಮಾಡಬೇಕಿತ್ತು. ಶಿ ಕುಡ್ ಆಸ್ಕ್ ಫಾರ್ ಕಾಂಪನ್ಸೇಷನ್, ನನ್ನ ಮದುವೆ ಆಗಿದೆ ಅಂತ. ಮತ್ತೆ ಸೌತ್ ಕೇಂದ್ರದಲ್ಲಿ ಪ್ರಾಯಶಃ ಈ ಒಕ್ಕಲಿಗರು ಸಹ, ಇಲ್ಲಿ ಗೌಡ್ರು ಸಹ ಅರಶಿನದ ಕೊಂಬನ್ನು ಹಾಕುದಿಲ್ಲ. ಯಾಕಂದ್ರೆ ನಾನು ಸಹ ನನ್ನ ಹೆಂಡತಿ ಮನೆ ಪುತ್ತೂರು, ಅಲ್ಲಿ ನಾನು ನೋಡಿದ್ದೇನೆ. ಅತ್ಯಂತ ಪ್ರಮುಖ ವಿಚಾರ ಇದು. ಇಲ್ಲಿ ನಮ್ಮವರು ಯಾರು ಮತ್ತೆ ಪ್ರಾಯಶಃ ಇದು ಸದನ್ ಗೌಡ್ರ ಮನೆಯಲ್ಲಿ ಅರ್ಚನೆ ಗುಂಟೆ ಅದು ಇಲ್ಲೇ ಇರ್ಲಿಕ್ಕಿಲ್ಲ. ಮಂಗಳೂರಿನ ಮನೆಯಲ್ಲಿ ಇರ್ಲಿಕ್ಕಿಲ್ಲ, ಖಂಡಿತ ಇಲ್ಲ. ಸೊ ಇದು ಸಹ ಒಂದು ವಿಚಾರ ಪೊಲೀಸರು ಗಮನಕ್ಕೆ ಬಂದಿದೆ. ಯಾಕಂದ್ರೆ ಇದ್ರನ್ನ ಎನ್ಕ್ವೈರಿ ಮಾಡಿದ್ದಾರೆ ಅವರು. ಈ ಬಗ್ಗೆ ತುಂಬಾ ಜನ ಕಡೆ ಕೇಳಿದ್ದಾರೆ, ನಿಮ್ಮ ಕಡೆ ಇದೆ ಅಂತ. ಇದು ಎಲ್ಲಿ ದುಡ್ಡು ಇಲ್ಲದವರು ಮಾಡ್ತಾರೆ. ಅಲ್ಲ ಸರ್, ಮೇಲ್ಕಡೆ ಘಟ್ಟದ ಮೇಲೆ ಅದು ಘಟ್ಟದ ಕಡೆ ಯಾರು ದುಡ್ಡು ಇಲ್ಲದವರು. ಈ ಕೋಲಾರ ಕಡೆಯಲ್ಲಿ ದುಡ್ಡು ಫಸ್ಟ್ ಹಾಕ್ತಾರೆ, ಮಾಡೋ ದಿವಸ ಕರಿಮಣ್ ಹಾಕೊಂಡು ಬರ್ತಾರೆ. ಇದು ಕಂಪ್ಲೇಂಟ್ ಮಾಡುವಾಗ ಇಲ್ಲ, ಮಾಡೋ ದಿವಸ ಬೆಳಿಗ್ಗೆ ಹಾಕೊಂಡು ಬಂದು ಇದನ್ನೆಲ್ಲ ನೋಡುವಾಗ ಸ್ವಲ್ಪ ಎಸ್ ಧರ್ಮೇಂದ್ರ ಅವರೇ, ಬಹುಶಃ ಹಿಂದೂ ಸಂಪ್ರದಾಯಗಳಲ್ಲಿ ಹೇಳ್ತಾ ಇದೆ ಗಂಧರ್ವ ವಿವಾಹ ಅನ್ನುವಂಥ ಒಂದು ಕಲ್ಪನೆ ಇದೆ ಅನ್ನುವಂಥದ್ದು. ಸೊ ಆಕೆ ಹೇಳ್ತಾ ಇದ್ದಾಳೆ, ನನ್ನ ದೇವರ ಎದುರು ನನ್ನ ಕೊರಳಿಗೆ ಆತ ಅರಶಿನದ ಕೊಂಬನ್ನ ಕಟ್ಟಿದ್ದಾನೆ, ಮಂಗಳೂರಿನ ಮನೆಯಲ್ಲಿ ಕಟ್ಟಿದ್ದಾನೆ ಅಂತ ಹೇಳುತ್ತಾ ಇರುವಂಥದ್ದು ಆಕೆ. ಸೊ ಶಾಸ್ತ್ರಗಳು ಹೇಳ್ತಾ ಇದ್ದಾವೆ ಗಂಧರ್ವ ವಿವಾಹ ಅನ್ನುವಂಥದ್ದು ಇದೆ ಅಂತ. ಆಗಿರ್ಬೋದಲ್ವಾ? ಅಲ್ಲ, ಗಾಂಧರ್ವ ವಿವಾಹ ಎಂಬುದು ಇತಿಹಾಸ ಪುರಾಣಗಳಲ್ಲಿ ನಾವು ಕಂಡಿದ್ದೇವೆ. ಏಕೆಂದರೆ ಶಾಕುಂತಲೆ, ದುಷ್ಯಂತನ ಇರ್ಬೋದು, ಅಥವಾ ಕೃಷ್ಣನ ವಿಚಾರದಲ್ಲಿ ಬರೋ ಅನೇಕ ವಿಚಾರಗಳಲ್ಲಿ ನಾವು ನೋಡಿದ್ದೇವೆ. ಅದರ ಬಗ್ಗೆ ಏಕೆಂದರೆ ನಾನು ಹೆಚ್ಚು ಅದರ ವಿವರಣೆ. ಆದರೆ ಇಲ್ಲಿ ಪ್ರಶ್ನೆ ಏನಾಗುತ್ತೆ ಅಂದರೆ, ಹೌದು ಡಾಕ್ಟ್ರ್ ಹೇಳಿದ ಹಾಗೇನೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅರಶಿನ ಕುಂಬುಕನ್ನು ಕಟ್ಟುವಂಥ ವ್ಯವಸ್ಥೆ ಇಲ್ಲ. ಏನು ಇಲ್ಲದಿದ್ದರೂ ಪ್ರಾಯಶಃ ಇಲ್ಲದಿದ್ದರೆ ಇವರು ರಿಜಿಸ್ಟರ್ ಮ್ಯಾರೇಜ್ ಎದುರು ಆಗ್ತಾ ಇದ್ರು, ದೇವರ ಎದುರು ಕಡೆ ಮನೆಯಲ್ಲಿ ಕಟ್ಟಿಕೊಂಡು ಇದು ಮಾಡ್ಕೊಂಡು ಪಬ್ಬಲ್ಲಿ ಏನಾದರೂ ಅರಶಿನ ಕೊಂಬನ್ನು ಕೊಡುವಂತ ಕೆಲಸಗಳೇನಾದ್ರೂ ಅದು ಇನ್ನು ನಾವು ಎನ್ಕ್ವೈರಿ ಮಾಡಬೇಕಾದಿತ್ತು ಪಬ್ಬುಗಳಲ್ಲಿ. ಯಾಕೆಂದ್ರೆ ಪಬ್ಬುಗಳಲ್ಲಿ ಚಿಪ್ಸ್ ಅದೆಲ್ಲ ಕೊಡ್ಬೋದು, ಅರಶಿನ ಕೊಂಬು ಕೊಡುವಂಥದ್ದಿಲ್ಲ. ಯಾಕೆಂದ್ರೆ ಅಲ್ಲಿ ಅದನ್ನು ಇಟ್ಕೊಳ್ಳುವಂಥದ್ದಿಲ್ಲ. ಎಲ್ಲಾದರೂ ಜೀನ್ಸ್ ಅಂಗಡಿಯಲ್ಲಿ ಸಿಕ್ಕಬಹುದು ವಿನ ಇಲ್ಲ. ಪ್ರಾಯಶಃ ಇದೆಲ್ಲ ಇದು ಇಲ್ಲಿ ನಾನು ಅದರ ಬಗ್ಗೆ ಹಾಸ್ಯಾಸ್ಪದವಾಗಿ ಮಾತಾಡಲಿಕ್ಕೆ ಅದು ಸರಿಯಲ್ಲ. ಅದು ಸಹ ನನ್ನ ಅನಿಸಿಕೆ ಇಷ್ಟೇ ಸರ್. ನಾನು ಎಲ್ಲ ಮಾಧ್ಯಮಗಳಲ್ಲಿ ವಿನಂತಿಸ್ಕೊಳ್ಳೋದಿಷ್ಟೇ, ನಾವು ಇದರ ಬಗ್ಗೆ ಪ್ರಚಾರ ಕೊಡೋದನ್ನು ನಿಲ್ಲಿಸೋಣ. ಯಾವಾಗ ನಾವು ಈ ಸಣ್ಣ ಸಣ್ಣ ವಿಚಾರಗಳಿಗೆ ಪ್ರಚಾರವನ್ನು ನಾವು ಕೊಡ್ತೇವೆ, ಅಲ್ಲಿವರೆಗೆ ಇಂಥದ್ದುಗಳಿಗೆಲ್ಲ ತುಂಬ ಅವಕಾಶಗಳು. ಎಸ್ ಸರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾನೆ. ಅದಕ್ಕಿಂತ ಮೊದಲೊಂದು ಬ್ರೇಕನ್ನು ತೆಗೆದುಕೊಳ್ಬೇಕು. ಸೊ ಕೊನೆಯ ಒಂದು ಬ್ರೇಕನ್ನು ತೆಗೆದುಕೊಳ್ಬೇಕಾಗಿದೆ. ಸೊ ನೆಕ್ಸ್ಟ್ ನಾವು ಮಾತಾಡಬೇಕಾದಂಥದ್ದು, ನನಗೆ ಧರ್ಮೇಂದ್ರ ಅವರ ಕಡೆಯಿಂದ ಕಮೆಂಟ್ ಬೇಕಾಗಿರುವಂಥದ್ದು, ಬಿಜೆಪಿಯ ನಾಯಕರು ಪಬ್ ಕಲ್ಚರ್ನ ವಿರೋಧಿ ಇದ್ದಾರೆ. ಸೊ ಅಲ್ಲಿನ ಫೋಟೋಗಳು ಏನಿದೆ ಅದು ಪಬ್ ಕಲ್ಚರ್ನ ಕಥೆಗಳನ್ನ ಹೇಳ್ತಾ ಇದ್ದಾವೆ. ಸೊ ಅದಕ್ಕೆ ನನಗೆ ಅವರ ಕಡೆಯಿಂದ ಕಮೆಂಟ್ ಬೇಕು. ಡಾಕ್ಟರ್ ಕಡೆಯಿಂದ ನನಗೆ ಬೇಕಾಗಿರುವಂಥದ್ದು, ಈ ಅತ್ಯಾಚಾರ ಪ್ರಕರಣಗಳು ಏನಿದೆ, ದುರುಪಯೋಗ ಆಗ್ತಾ ಇರುವಂಥ ಅತ್ಯಾಚಾರ ಪ್ರಕರಣಗಳು, ಇದಕ್ಕೆ ಹೇಗೆ ತಡೆಯನ್ನು ತರಬಹುದು ಅಂತ ಅವರಲ್ಲಿ ನಾನು ಕೇಳ್ಕೊಳ್ಬೇಕು. ಸೊ ಅದಕ್ಕಿಂತ ಮೊದಲು ಬ್ರೇಕನ್ನು ತೆಗೆದುಕೊಳ್ತೇನೆ. ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.